ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಯೋಧ್ಯೆ ರಾಮ ಮಂದಿರ ಎದುರ ನಿಧಿ ಸಮರ್ಪಣಾ ಅಭಿಯಾನದ ಇಂದಿನಿಂದ ಆರಂಭವಾಗಿದೆ. ಪುತ್ತೂರು ನಗರದ ಅಭಿಯಾನಕ್ಕೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಹಿಂದೂ ಕಾರ್ಯಕರ್ತರೆಲ್ಲ ಸೇರಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಿಧಿ ಸಮರ್ಪಣಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಪುತ್ತೂರು ಶಾಸಕ ಸಂಜೀವ ಮಠಂದೂರು, ಪ್ರತಿಯೊಬ್ಬ ಹಿಂದೂ ಭಕ್ತನು ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಕೈ ಜೋಡಿಸಿ ಎಂದರು. ಕಾರ್ಯಕ್ರಮದಲ್ಲಿ ರಾಮ ಮಂದಿರ ನಿಧಿ ಸಮರ್ಪಣಾ ಅಭಿಯಾನ ಪುತ್ತೂರು ಜಿಲ್ಲಾ ಪ್ರಮುಖ ಮುರಳೀಕೃಷ್ಣ ಹಸಂತಡ್ಕ, ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಉಪಾಧ್ಯಕ್ಷರು ಡಾಕ್ಟರ್ ಯು ಪೂವಪ್ಪ, ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಕೃಷ್ಣ ಪ್ರಸನ್ನ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಸಹಕಾರ ಪ್ರೋತ್ಸಾಹದೊಂದಿಗೆ ಹೆಚ್ಚು ರೀತಿಯಲ್ಲಿ ನಿಧಿ ಸಂಗ್ರಹಗೊಂಡು ಪುತ್ತೂರು ಕ್ಷೇತ್ರದಿಂದ ಅತ್ಯಧಿಕವಾಗಿ ಆ ನಿಧಿ ರಾಮ ಮಂದಿರಕ್ಕೆ ಸಂಗ್ರಹಗೊಂಡು ಸಮರ್ಪಣೆ ಆಗುವಂತಹ ಆ ಯೋಗ್ಯತೆಯನ್ನು ನಮಗೆಲ್ಲರಿಗೂ ಅನುಗ್ರಹಿಸಿ ಆ ಮೂಲಕ ಕ್ಷೇತ್ರದಿಂದ ಹೊರಡುವಂತಹ ಅಭಿಯಾನದ ಮೂಲಕ ಎಲ್ಲ ಕ್ಷೇತ್ರದಲ್ಲಿ ಅತಿ ಶೀಘ್ರದಲ್ಲಿ ಸುಂದರ ಕಲಾತ್ಮಕವಾದಂತಹ ರಾಮ ಮಂದಿರ ನಿರ್ಮಾಣಗೊಂಡು ಆ ರಾಮಾನುಗ್ರಹ ರಾಮ ಭಕ್ತರಿಗೆ ಅನುಗ್ರಹಿಸಿ ಎಲ್ಲ ಹಿಂದೂಗಳು ಕೂಡ ರಾಮ ಭಕ್ತರಾಗಿ ಅದರಲ್ಲಿ ರಾಮರಾಜ್ಯ ಆಗುವಂತೆ ಕೂಡ ಅನುಗ್ರಹಿಸಬೇಕು. ಹಾಗೆ ಎಲ್ಲರಿಗೂ ಕೂಡ ಲೋಕಕ್ಕೆ ಕೂಡ ಬರತಕ್ಕಂತಹ ಯಾವುದೇ ಕಂಟಕಪ್ರಾಯವಾದಂತಹ ರೋಗ ರುಜಿನಗಳೆಲ್ಲವನ್ನು ನಿವಾರಣೆ ಮಾಡಿಕೊಟ್ಟು ಸುಭಿಕ್ಷೆಯನ್ನು ಸನ್ಮಂಗಲವನ್ನು ಆ ಮೂಲಕ ಅನುಗ್ರಹಿಸಿ ಮುಂದಕ್ಕೆ ಆದಷ್ಟು ಬೇಗ ನಿರ್ವಿಘ್ನೆಯಿಂದ ಸಾಂಗವಾಗಿ ಸುಂದರ ಕಲಾತ್ಮಕವಾದಂತಹ ರಾಮ ಮಂದಿರ ನಿರ್ಮಾಣ ಆಗುವಂತಹ ಶೀಘ್ರದಲ್ಲಿ ಲೋಕಾರ್ಪಣೆಗೊಂಡು ರಾಷ್ಟ್ರ ಮಂದಿರವಾಗಿ ಆಗುವಂತಹ ಆ ಸುಯೋಗ್ಯತೆಯನ್ನು ಕೂಡ ಶ್ರೀಮಾಧಿಪತಿಯಂತಹ ಮಹಾಲಿಂಗೇಶ್ವರನ್ನು ಅನುಗ್ರಹಿಸಬೇಕು ಅಂತೇಳಿ ನಾವು ಸಮಸ್ತರಿದ್ದು ಮಹಾಲಿಂಗೇಶ್ವರನ ಪಾದಕಮಲಗಳಲ್ಲಿ ಭಕ್ತಿ ಶ್ರದ್ಧಾ ಪೂರ್ವಕ ಮಾಡುವಂತಹ ಪ್ರಾರ್ಥನೆ. ಓಂ ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನ್ ಶಿವತಂ ಶಿವಮಾಸ ಪ್ರಣೇತಾರಂ ಪ್ರಣತೋಸ್ತು ಸದಾಶಿವ. ದೇಶದ ಎಲ್ಲ ಬಂಧುಗಳಿಗೆ ಮಕರ ಸಂಕ್ರಮಣ ಕಳೆದು ಇವತ್ತು ಉತ್ತರಾಯಣದ ಈ ಸಂದರ್ಭದಲ್ಲಿ ಶುಭಾಶಯವನ್ನು ಸಲ್ಲಿಸ್ತಾ, ಈ ದೇಶದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಆವಾಸ ಸ್ಥಾನವಾದಂಥ ಅಯೋಧ್ಯೆಯಲ್ಲಿ ನಿರ್ಮಾಣವಾಗುವಂಥ ಆ ಒಂದು ಶ್ರೀರಾಮ ಮಂದಿರ ಭವ್ಯ ಮಂದಿರವನ್ನು ನಿರ್ಮಾಣ ಮಾಡುವ ಈ ಸುಸಂದರ್ಭದಲ್ಲಿ ನಮ್ಮೆಲ್ಲ ಭಗವದ್ಭಕ್ತರು, ಈ ಜಗತ್ತಿನ ಎಲ್ಲ ಹಿಂದೂ ಬಾಂಧವರು ಮತ್ತೊಮ್ಮೆ ಜಗತ್ತಿಗೆ ಭಾರತದ ಆಧ್ಯಾತ್ಮಿಕ ಬದುಕು, ಶ್ರೀರಾಮಚಂದ್ರನ ಆದರ್ಶಗಳು, ಅದೇ ರೀತಿಯಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಪರಿಚಯಿಸುವಂಥ ಆ ಭವ್ಯವಾದಂಥ ಶ್ರೀರಾಮ ಮಂದಿರ ನಿರ್ಮಾಣ ಮುಖಾಂತರ ಇವತ್ತು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ಈ ಸಂದರ್ಭದಲ್ಲಿ ಈ ದೇಶದ ಈ ಜಗತ್ತಿನ ಎಲ್ಲ ಭಗವದ್ಭಕ್ತರು ಆ ಒಂದು ಶ್ರೀರಾಮ ಮಂದಿರದಲ್ಲಿ ತಮ್ಮ ಕೊಡುಗೆ ಇರಬೇಕು. ಆ ಮಂದಿರ ನನ್ನ ಮನೆಯ ಮಂದಿರ ಆಗಬೇಕು, ನನ್ನ ಮನಸ್ಸಿನ ಮಂದಿರ ಆಗಬೇಕು ಎನ್ನೋ ದೃಷ್ಟಿಯಿಂದ ಇವತ್ತು ಸಂಕಲ್ಪ ತೊಡುವಂಥ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಮನೆಯಿಂದ ಕನಿಷ್ಠ 10 ರೂಪಾಯಿಯ ಆ ಸಂಗ್ರಹ ಮಾಡುವ ಮುಖಾಂತರ ಒಬ್ಬ ಬಡವ, ಒಬ್ಬ ಕೂಲಿ ಕಾರ್ಮಿಕ, ಒಬ್ಬ ಭಿಕ್ಷುಕ ಕೂಡ ತಾನು ಅದರಲ್ಲಿ ಕೊಡುಗೆಯನ್ನು ಕೊಡಬೇಕು ಎನ್ನುವಂಥ ಕನಿಷ್ಠ ಮೊತ್ತವನ್ನು ಇಟ್ಟು ಪ್ರತಿ ಮನೆಯಿಂದ ಪ್ರತಿ ಮನವನ್ನು ಮುಟ್ಟುವಂಥ ಸಂಗತಿಯನ್ನು ಮಾಡಬೇಕೆನ್ನೋ ದೃಷ್ಟಿಯಿಂದ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ಈ ಒಂದು ಅಭಿಯಾನವನ್ನು 15, 16, 17ನೇ ತಾರೀಕು ಆರಂಭ ಮಾಡಿ ಇಡೀ ನಮ್ಮೆಲ್ಲ ಪರಿವಾರದ ಕಾರ್ಯಕರ್ತರು, ಶ್ರೀರಾಮ ಭಕ್ತರು ಸೇರಿಕೊಂಡು ಅಯೋಧ್ಯೆಯಲ್ಲಿರುವಂಥ 2.77 ಎಕರೆ ಸೆನ್ಸ್ ಜಾಗದಲ್ಲಿ 36 ತಿಂಗಳಲ್ಲಿ ಆಗಸ್ಟ್ 5, 2020ಕ್ಕೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಅಡಿಗಲ್ಲು ಹಾಕಿದ್ದಾರೆ, ಆ ಒಂದು ಮಂದಿರ 36 ತಿಂಗಳಲ್ಲಿ ನಿರ್ಮಾಣ ಆಗಲಿಕ್ಕಿದೆ. ಅದೇ ರೀತಿಯಲ್ಲಿ ಬಹುಶಃ 67 ಎಕರೆ ಜಾಗದಲ್ಲಿ ಶ್ರೀರಾಮ ಕಥಾ ಪಾರ್ಕ್ ಎನ್ನುವಂಥ ಇಡೀ ದೇಶದ ಇತಿಹಾಸವನ್ನು ಬಿಂಬಿಸುವಂಥ, ಶ್ರೀರಾಮನ ಆದರ್ಶವನ್ನು ಬಿಂಬಿಸುವಂಥ ಆ ಪಾರ್ಕ್ ಸುಮಾರು 1,000 ಕೋಟಿ ರೂಪಾಯಿಯಲ್ಲಿ ನಿರ್ಮಾಣ ಆಗಲಿಕ್ಕಿದೆ. ಈ ಎಲ್ಲ ಕಾರ್ಯಗಳು ಬಹುಶಃ ಎಲ್ಲ ನಮ್ಮ ಹಿಂದೂ ಭಗವದ್ಭಕ್ತರಿಂದ ಆಗಬೇಕು. ಶ್ರೀರಾಮ ಮತ್ತೊಮ್ಮೆ ಈ ದೇಶದ ಆದರ್ಶ ಮರ್ಯಾದಾ ಪುರುಷೋತ್ತಮ ಆಗಬೇಕು. ಗಾಂಧಿ ಕಂಡಂಥ ಆ ರಾಮರಾಜ್ಯ ಮತ್ತೊಮ್ಮೆ ನಿರ್ಮಾಣ ಆಗಬೇಕು. ಅದಕ್ಕೆಲ್ಲ ಪ್ರತಿಯೊಂದು ಹಿಂದೂ ಭಗವದ್ಭಕ್ತರು ತಮ್ಮ ಧನದ ಸಹಾಯವನ್ನು ಕೊಟ್ಟು ಈ ಮಹತ್ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಅಂತೇಳಿ ನಾನೊಬ್ಬ ಜನಪ್ರತಿನಿಧಿಯಾಗಿ ಎಲ್ಲ ಬಂಧು ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜಗತ್ತಿನ ಇತಿಹಾಸದಲ್ಲಿ ಒಂದು ನಂಬಿಕೆ ಉದ್ದೇಶವನ್ನು ಇಟ್ಟುಕೊಂಡು ಆ ನಂಬಿಕೆಯನ್ನು ಉಳಿಸಿಕೊಳ್ಬೇಕು ಮತ್ತು ಆ ನಂಬಿಕೆಗೆ ಬೆಲೆ ಕೊಡಬೇಕು ಅಂತ ಹೇಳುವಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಅತ್ಯಂತ ಸುದೀರ್ಘವಾಗಿರ್ತಕ್ಕಂಥ ಹೋರಾಟದ ಮುಖಾಂತರ
ಮತ್ತೆ ಅದು ಹಿಂದೂಗಳ ಪಾಲಿಗೆ ಸತ್ಯ ಧರ್ಮಕ್ಕೆ ಜಯ ಅಂತ ಹೇಳಿ ಜಗತ್ತಿಗೆ ಸಾರಿ ಹೇಳಿರ್ತಕ್ಕಂಥ ಒಂದು ಇತಿಹಾಸ ಇದ್ದರೆ ಅದು ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿಯ ಒಂದು ಹೋರಾಟ. ಆ ಹೋರಾಟದಲ್ಲಿ ಇವತ್ತು ಇಡೀ ಜಗತ್ತು ಬಯಸಿದಂತೆ, ಇಡೀ ಜಗತ್ತಿನ ಜನ ಬಯಸಿದಂತೆ ಇವತ್ತು ರಾಮ ಮಂದಿರವನ್ನು ಅಯೋಧ್ಯೆಯಲ್ಲೇ ಮತ್ತೆ ಮರುನಿರ್ಮಾಣ ಮಾಡಬೇಕು, ಮತ್ತು ಅದು ಭವ್ಯವಾಗಿರ್ತಕ್ಕಂಥ ರಾಮ ಮಂದಿರ ಅದು ರಾಷ್ಟ್ರ ಮಂದಿರವಾಗಿ ನಿರ್ಮಾಣ ಆಗಬೇಕು ಅಂತ ಹೇಳುವಂಥ ಕನಸನ್ನು ಇಟ್ಟುಕೊಂಡು ಇವತ್ತು ಇಡೀ ದೇಶದಾದ್ಯಂತ ಅಯೋಧ್ಯ ತೀರ್ಥಕ್ಷೇತ್ರ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟಿನ ಹೆಸರಿನಲ್ಲಿ ಇಡೀ ದೇಶದಲ್ಲಿ ಇವತ್ತು ನಿಧಿ ಸಮರ್ಪಣಾ ಅಭಿಯಾನವನ್ನು ಆರಂಭ ಮಾಡಿದ್ದೇವೆ. ಪುತ್ತೂರು ಜಿಲ್ಲೆಯ ಎಲ್ಲ 9 ತಾಲೂಕು ಸಂಘದ 9 ತಾಲೂಕುಗಳಲ್ಲಿ ಇವತ್ತು ಈ ನಿಧಿ ಸಮರ್ಪಣಾ ಅಭಿಯಾನದ ಕಾರ್ಯಗಳು ಅತ್ಯಂತ ವೇಗದಿಂದ ಪ್ರತಿ ಬೂತ್ ಮಟ್ಟದಲ್ಲಿ ಇವತ್ತು ನಡೀತಾ ಇದೆ. ಸುಮಾರು 5 ಜನರ ತಂಡಗಳನ್ನು ಮಾಡಿಕೊಂಡು 3 ದಿವಸದ ಒಳಗಡೆ ಈ ಪುತ್ತೂರು ಜಿಲ್ಲೆಯ ಎಲ್ಲ ಮನೆಗಳನ್ನು ಮುಟ್ಟಬೇಕು ಅಂತ ಹೇಳುವಂಥ ಸಂಕಲ್ಪವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಆರಂಭ ಮಾಡಿದ್ದೇವೆ. 10 ರೂಪಾಯಿ, 100 ರೂಪಾಯಿ ಮತ್ತು 1000 ಕೂಪನ್ಗಳ ಜೊತೆ ರಸೀದಿ ಪುಸ್ತಕವನ್ನು ಇಟ್ಟುಕೊಂಡು ಎಲ್ಲ ಕಾರ್ಯಕರ್ತ ಬಂಧುಗಳು ಇವತ್ತು ಮನೆಗಳಿಗೆ ಬರ್ತಾ ಇದ್ದಾರೆ. ಎಲ್ಲ ಹಿಂದೂ ಬಂಧುಗಳು, ರಾಮ ಭಕ್ತರು ಈ ರಾಷ್ಟ್ರ ಮಂದಿರವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಮತ್ತು ರಾಮರಾಜ್ಯವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಸಂಕಲ್ಪವನ್ನು ತೊಡಬೇಕು. ಎಲ್ಲ ನಮ್ಮನಿಗೆ ಸಹಕಾರವನ್ನು ಮಾಡಬೇಕು ಮತ್ತು ನಮ್ಮೆಲ್ಲರ ಪಾಲ್ಗೊಳ್ಳುವಿಕೆಯಲ್ಲಿ ಆ ರಾಮ ಮಂದಿರ ಆಗಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಬಯಕೆ.